ಅನ್ನಿಸ್ತಾ ಇತ್ತು, ಮಹೇಶ್ ಅಣ್ಣ ಈ ವರ್ಡ್ ಎಲ್ಲ ಯಾಕೆ ಪದ ಬಳಸ್ತಾ ಇದ್ದಾರೆ ಅಂತ. ಈಗ ನಮಗೂ ಅದು ಪದ ಬಳಸ್ಬೇಕಂತ ಬರ್ತಾ ಉಂಟು. ಯಾಕೆಂದ್ರೆ ಬೇಕಾ ಬಿಟ್ಟು ಹುಚ್ಚ ನಾಯಿಗಳು, ನಾನು ಹೇಳ್ತಾ ಇದ್ದೇನೆ, ಹಿಂದೂ ರಾಷ್ಟ್ರ ಅಂತ ಒಬ್ಬ ದೇವರ ಫೋಟೋ ಹಾಕಿ ಶಿವಾಜಿ ಫೋಟೋ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾನೆ. ನಿನ್ನೆ ನನಗೆ ಬರೀತಾ ಇದ್ದಾನೆ, ಏನ್ ಭಯಾನ ನಿನಗೆ ಪ್ರಸನ್ನ ರವೆ ಮತ್ತು ತಿಮ್ಮ ರೌಡಿ ಅಂತ. ರೌಡಿ ಒಟ್ಟಿಗೆ ಇದ್ದೇನೆ, ನನಗೇನು ಭಯ ಇಲ್ಲ. ಈ ವೇದಿಕೆಯಲ್ಲಿ ನಾನು ಅವುಗಳಿಗೆ ಹೇಳ್ತಾ ಇದ್ದೇನೆ, ಕಮಿಷನರ್ ಅವರಿಗೆ ನಾನೀಗ ಅವರ ಬ್ಲಾಗಲ್ಲಿ ನಾನು ಹಾಕಿದ್ದೇನೆ, ಸರಿ ಇಲ್ಲ ಅಂತ ಬರ್ತಾ ಉಂಟು. ಎಷ್ಟೋ ಜನ ಟ್ರೋಲ್ ಮಾಡೋರನ್ನು ಕಳಿಸಿದ್ದೇನೆ, ಮೆಸೆಂಜರಲ್ಲಿ ಹಾಕುವವರನ್ನು ಕಳಿಸಿದ್ದೇನೆ. ನಿಮಗೆ ಟೆಕ್ನಾಲಜಿ ಕಡಿಮೆ ಇರ್ಬೋದು, ಆದರೆ ಹಿಂದೂ ರಾಷ್ಟ್ರ ಅಂತ ಯಾರು ಮಾಡಿದ್ದಾನೆ ಅವನು ನನಗೆ ಯಾರಂತ ಗೊತ್ತುಂಟು. ನಾನು ಅವನ ಹೆಸರಿಗೆ ಕಂಪ್ಲೇಂಟ್ ಕೊಡ್ತೇನೆ. ಹೇಳ್ದಾಕಿಕೊಂಡು ಬರದಿದ್ರೆ ಹೆಂಗಸರು ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ. ತಮ್ಮಲ್ಲೇ ಹಿಂದುತ್ವದವರ ಹತ್ರ ನಾನು ಹೇಳೋದು, ಸ್ವಲ್ಪ ಹಿರಿಯರು ಬುದ್ಧಿ ಹೇಳಿ. ಧ್ವಜದ ಫೋಟೋ ಹಾಕೊಂಡು, ಶಿವಾಜಿ ಫೋಟೋ ಹಾಕೊಂಡು, ಹಿಂದೂ ರಾಷ್ಟ್ರದ ಫೋಟೋ ಹಾಕೊಂಡು ಇವರು ತೇಜೋವಧೆಗೆ ಹೊರಡ್ತಾ ಇದ್ದಾರಲ್ಲ, ನಾನು ಅವರಿಗೆ ಉತ್ತರ ಕೊಡ್ತಾ ಇದ್ದೇನೆ, ನಿನ್ನ ಜನ್ಮದಲ್ಲಿ ನಿನಗೆ ಏನು ಮಾಡಲಿಕ್ಕೆ ಆಗುದಿಲ್ಲ. ನೀನು ಇವತ್ತು ಭೂಮಿಗೆ ಬಂದಿದ್ದಾದ್ರೆ ಒಂದು ತಾಯಿಯ ಹೊಟ್ಟೆಯಿಂದ ಹೊರತು ಬೇರೆ ಹೊಟ್ಟೆಯಿಂದ ಅಲ್ಲ. ನೀನಿಲ್ಲಿ ಮಾತಾಡೋದಾದ್ರೆ ತಾಯಿಯ ಹೊಟ್ಟೆಯಿಂದ ಬಂದವ. ಹಾಗಾದ್ರೆ ನಾನು ಹೇಳ್ತಾ ಇದ್ದೇನೆ, ಎಚ್ಚರಿಕೆ ನೀಡ್ತಾ ಇದ್ದೇನೆ, ಎಲ್ರಿಗೂ ಭಯ ಇರ್ಬೋದು, ನನಗೆ ಭಯ ಇಲ್ಲ. ನಾನು ಒಂದು ಹಿಂದೂ ಮಹಿಳೆಯಾಗಿ ಧರ್ಮವನ್ನು ನಂಬುವವಳು, ನ್ಯಾಯವನ್ನು ನಂಬುವವಳು. ನಮಗೆ ಇಲ್ಲಿ ಬರೆಯುವಾಗ ಬ್ರಹ್ಮ ಹುಟ್ಟಿಸುವಾಗ ಬರೆದು ಕಳಿಸ್ತಾನೆ, ನಿನಗೆ ಹೀಗೆ ಅಂತ ಬರೆದು ಕಳಿಸ್ತಾನೆ. ನಿಮ್ಮದೇನು ನಮಗೆ ಭಯ ಇಲ್ಲ. ನನಗೆ ಏನಾಗ್ತದೆ ಲೈಫಲ್ಲಿ ಅದನ್ನು ಫೇಸ್ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ನೀವೇನು ಟ್ರೋಲ್ ಮಾಡಿದ್ರಿ, ಏನು ತೇಜೋವಧೆ ಮಾಡಿದ್ರಿ ನಾವು ಕೇಳುವುದಿಲ್ಲ. ಆದರೆ ನಾನು ಇಲ್ಲಿ ಸೇರಿದ ಎಲ್ಲರ ಹತ್ರ ನಾನು ಮನವಿ ಕೇಳುದು, ತುಂಬ ಜನ ಟ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಕೇವಲ ಜೈ ಮಹೇಶಣ್ಣ ಹಾಕುದಲ್ಲ, ಉತ್ತರ ಕೊಡಿ, ಪ್ರತಿಯೊಬ್ಬರು ಉತ್ತರ ಕೊಡಿ ಆ ನಾಯಿಗಳಿಗೆ. ಆಗ ಬಾಯಿ ಮುಚ್ತಾರೆ. ಉತ್ತರ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದಾರಲ್ಲ, ಮಾಧ್ಯಮವನ್ನು ಮುಚ್ಚಿಸಿದ್ರು, ಕೋರ್ಟಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರಲ್ಲ. ಫೇಸ್ಬುಕ್ ಉಂಟು, ವಾಟ್ಸಪ್ ಉಂಟು, ಯಾವ ನಾಯಿಗಳು, ಯಾವ ಕೊಚ್ಚೆಗಳು ಇಂಥ ಎಲ್ಲ ಬರೀತಾ ಇದ್ದಾರಲ್ಲ. ಪ್ರತಿಯೊಬ್ಬರು ಜೈ ಮಹೇಶಣ್ಣ ಹಾಕುದಲ್ಲ, ಪ್ರತಿಯೊಬ್ಬರಿಗೂ ಅವರ ಮನೆಯವರಿಗೆ ಉತ್ತರ ಕೊಡಿ, ಆಗ ಬಾಯಿ ಮುಚ್ತಾರೆ. ದಯಮಾಡಿ ನಾನಿಷ್ಟು ಮಾತಾಡಿದ್ದು ಏನಾದರೂ